ತುಳುನಾಡಿನಲ್ಲಿ ಆಷಾಢ ಮಾಸದಲ್ಲಿ ಆಟಿಕಳೆಂಜ ವೇಷ ಹಾಕುವ ಸಂಪ್ರದಾಯ ಈಗಲೂ ರೂಢಿಯಲ್ಲಿದೆ. ಆಟಿಕಳೆಂಜದ ವೇಷ ಹಾಕಿ ಮನೆ ಮನೆಗೆ ಹೋಗುವುದರಿಂದ ಮನೆಯನ್ನ ಸೇರಿಕೊಂಡಿರುವ ಮಾರಿ ಓಡಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಇಂತಹದೊಂದು ಸಾಂಪ್ರದಾಯಿಕ ಪದ್ಧತಿ ಮಂಗಳೂರಿನ ಸುಂಕದಕಟ್ಟೆಯ ಪರಿಸರದಲ್ಲಿ ರಾಮಸೇನಾ ನೇತೃತ್ವದಲ್ಲಿ ನಡೆಯಿತು. ತುಳುನಾಡು ಹಲವಾರು ಜನಪದ ಆಚರಣೆಗಳಿಗೆ ಪ್ರಸಿದ್ಧಿಯನ್ನ ಪಡೆದಿದೆ. ಅಂತಹ ಆಚರಣೆಗಳಲ್ಲಿ ಆಟಿಕಳೆಂಜವೂ ಒಂದು. ಆಷಾಢ ಮಾಸದಲ್ಲಿ ವಾತಾವರಣ ಮತ್ತು ಪ್ರಕೃತಿಯಲ್ಲಾಗುವ ಬದಲಾವಣೆಯ ಸಂಕೇತವಾಗಿ ಹುಟ್ಟಿಕೊಂಡ ನಂಬಿಕೆ ಆಟಿಕಳೆಂಜ. ಆಟಿ ಅಂದ್ರೆ ಆಷಾಢ, ಕಳೆಂಜ ಅಂದ್ರೆ ಕಳೆಯುವವನು ಎಂದರ್ಥ. ದುಷ್ಟ ಶಕ್ತಿಯನ್ನ ಹೊಡೆದೂಡಿಸುವ ಮಾಂತ್ರಿಕ ಎಂಬರ್ಥವೂ ಇದೆ. పండ ఇంట్లో ఇడియాకులు తింటే ఇంట్లో గ్రామంలో బిడ్డ ఇట్లా మస్తు కొడిగా నన్ను లిప్పి పండ ఊరు ಒಂಜಿ ಮಾರಿ ಗಿಡರೆ ಪಂಡ ಆಟಿ ತಿಂಗಳು 3 ತಿಂಗಳು ಊರು ಮಾರಿ చెప్పారు ఆటి కూడా చేసిదాదను ఉల్లి ವರ್ಷ అండ 2 ವರ್ಷದ ಮುಲ್ಪಾలని ಲೆತ್ತೊಂದುಲ್ಲಾರು అయిన ఊరుದ ಮಾರಿ పొర్లుడే ఇరొంజి నాకు గన్నత్ర వైద్యుడు అవుల పూర అలియాదు కడమరాజు కొనుపాడుడవి పండ ఇంచిరైతుల్లా ఆటిగడంజ మారి తెచ్చుకుంటూ పోಡು పంಡ ಇಡಿಯಾಕಲು ಇಂಚಬರ್ತಂತ ಆಟಿಗడంಜಿ. ಆಷಾಢ ಮಾಸದಲ್ಲಿ ಕರಾವಳಿಯಲ್ಲಿ ಯಾವುದೇ ಹಬ್ಬ ಶುಭ ಕಾರ್ಯ ಹಮ್ಮಿಕೊಳ್ಳುವುದಿಲ್ಲ. ಕ್ಷಾಮ ಕಷ್ಟ ಈ ತಿಂಗಳಲ್ಲಿ ಹೆಚ್ಚು. ದೇವಾಲಯಗಳಲ್ಲಿ ಆರಾಧನೆ ನಡೆಯುವುದಿಲ್ಲ. ಆದರೆ ನಾಡಿಗೆ ಬರುವ ಕಷ್ಟಗಳನ್ನು ದೂರ ಮಾಡಲು ದೈವಗಳು ಮನೆ ಮನೆಗಳಿಗೆ ಭೇಟಿ ನೀಡುತ್ತವೆ. ಆದರೆ ಗ್ರಾಮೀಣ ಜನರಿಗೆ ಪರಿಚಿತ ಆಟಿಕಳೆಂಜ. ದುಷ್ಟಶಕ್ತಿಯನ್ನ ಹೋಗಲಾಡಿಸುವ ಆಶಯವನ್ನ ಈ ಆಟಿಕಳೆಂಜ ನೃತ್ಯದ ಮೂಲಕ ಪಾಡ್ತನ ಹೇಳುತ್ತಾ ಪ್ರಸ್ತುತಪಡಿಸುತ್ತಾರೆ. ಈ ಸಾಂಪ್ರದಾಯಿಕ ನೃತ್ಯವನ್ನ ನಲಿಗೆ ಸಮುದಾಯದವರು ಮಾಡುತ್ತಾರೆ. ಅವರು ಆಟಿಕಳೆಂಜ ವೇಷ ಹಾಕಿ ಮನೆ ಮನೆಗೆ ಹೋಗುವುದರಿಂದ ಮನೆಯನ್ನ ಸೇರಿಕೊಂಡಿರುವ ಮಾರಿ ಓಡಿ ಹೋಗುತ್ತದೆ ಎಂಬ ನಂಬಿಕೆ ಇವತ್ತಿಗೂ ಚಾಲ್ತಿಯಲ್ಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ಆಟಿಕಳೆಂಜ ಇಂದಿಗೂ ಜನಜನಿತವಾಗಿದೆ. ಆದರೆ ನಗರ ಪ್ರದೇಶದಲ್ಲಿ ಇದು ಬಹಳ ವಿರಳ. ಇಂತಹ ಒಂದು ಸಂಪ್ರದಾಯವನ್ನ ಸುಂಕದಕಟ್ಟೆಯ ಯುವಕರ ತಂಡ ನಗರ ಪ್ರದೇಶಕ್ಕೂ ಪಸರಿಸುವ ಕೆಲಸ ಮಾಡುತ್ತಿದ್ದಾರೆ. ಸುಂಕದಕಟ್ಟೆಯ ರಾಮಸೇನಾ ಅಧ್ಯಕ್ಷ ಕಿರಣ್ ಆಮೀನ್, ಕಲಾವಿದ ಬೋಜಾ ಕುತ್ತಾರ್ ನೇತೃತ್ವದಲ್ಲಿ ಆಟಿಕಳೆಂಜದ ಕುಣಿತ ನಡೆಯಿತು. ಪರಶುರಾಮನ ತಪೋಭೂಮಿ, ಪರಶುರಾಮನ ಸೃಷ್ಟಿಯನ್ನ ತುಳುನಾಡು ಆಟಿಕಳೆಂಜ ಪಂಪಿನವು ಒಂಜಿ ನಮ್ಮ ಊರಿಗೆ ಬರ್ಪಿನ ಮಾರಿನ ಕಲೆಯೊಂಚಿನ ಒಂಜಿ ಕ್ರಮ. ಆಟಿ ತಿಂಗೊಲ್ಲ ದಿನೊಟ್ಟು ಈ ಆಟಿಕಳೆಂಜ ಪಂಪಿನವು ಪ್ರತಿ ಒಂಜಿ ಇಲ್ಲದ ಬಾಗಿಲ ಪೋಡು ಆ ಇಲ್ಲಗ ಅಥವಾ ಆ ಊರಿಗೆ ಬರ್ಪಿನ ಒಂಜಿ ಮಾರಿನ ಕಲೆಯೊಂಚಿನ ಒಂಜಿ ಕ್ರಮನು ದುಮ್ಮುದ ನಮ್ಮ ಹಿರಿಯಕ್ಕಲು ನಡಪವನ್ನು ಬರಂದಿಲ್ಲ. ಅಂಚಿನ ಒಂಜಿ ಅಲಿಯೊಂದು ಪೋಪಿನಂಚಿನ ಸಂಸ್ಕೃತಿ ಇಂಥ ದಿನಟ್ಟು ನಮ್ಮ ಊರುಡು ನಮ್ಮ ಜೋಕ್ಲೆಗೆ ಇಂಥ ಜೋಕ್ಲೆಗೆ ಈ ಒಂಜಿ ಸಂಸ್ಕೃತಿ ದಾದ ಪಂಪಿನ ಗೊತ್ತು ಪೂಜೆ. ಆ ನಿಟ್ಟಿಡು ರಾಮಸೇನಾ ದಕ್ಷಿಣ ಕನ್ನಡ ಸಂಘಟನೆ ಈ ಒಂಜಿ ಆಚಾರನು ನನಾತ ದುಂಬು ಕೊಡುದು ನನ್ನತ ಜನಾಂಗಗಳ ಒಂದು ಗೊತ್ತಾವಡ ಪಂಪಿನ ನಿಟ್ಟಿಡು ಆಟಿಕಳೆಂಜ ಪಂಪಿನ ಅಳಿದು ಪೋಂದು ಪುಣ ಸಂಸ್ಕೃತಿನ ಉಳಿಸೇರಗೋಸ್ಕರ ಇಂಚಿನ ಒಂದು ಕಾರ್ಯಕ್ರಮ ಮಂತಂದಿಲ್ಲ. ತುಳುನಾಡಿನ ಜನಪದೀಯಗಳಲ್ಲಿ ಒಂದಾದ ಆಟಿಕಳೆಂಜವನ್ನ ನಗರ ಪ್ರದೇಶಕ್ಕೂ ಪಸರಿಸುವ ರಾಮಸೇನಾ ತಂಡದ ಕಾರ್ಯ ಶ್ಲಾಘನೀಯ. ಈ ಮೂಲಕವಾದರೂ ತುಳುನಾಡಿನ ಆಚಾರ ವಿಚಾರ ಅಚ್ಚಳಿಯದೆ ಉಳಿದಂತಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.